ದೇಶದಾದ್ಯಂತ ಮುಸಲ್ಮಾನರನ್ನ ಗುರಿಯಾಗಿಸಿ ಧಾರ್ಮಿಕ ಮತ್ತು ರಾಜಕೀಯ ಹೆಸರಿನಲ್ಲಿ ಗುಂಪು ಹತ್ಯೆಗಳು, ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತಿದೆ. ಪ್ರಸಕ್ತ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಂತಹ ಕೃತ್ಯಗಳು ಹೆಚ್ಚಾಗಿದೆ ಎಂದು ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿಯ ಅಧ್ಯಕ್ಷ ಡಾ ಅಮೀರ್ ತುಂಬೆ ಹೇಳಿದ್ರು. ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ರು. ಗೋಹತ್ಯೆಯನ್ನು ನಿಷೇಧಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭಾರತ ಸರ್ಕಾರ ಕಾನೂನಾತ್ಮಕವಾಗಿ ನಿಷೇಧಿಸಲೇ ಅದನ್ನು ಹೊರತುಪಡಿಸಿ ಗೋ ಸಾಗಾಟ ಮಾಡುವವರ ಮೇಲೆ ಹಲ್ಲೆ ಮಾಡುವುದು, ಅವರ ಮನೆಗಳಿಗೆ ನುಗ್ಗಿ ದೌರ್ಜನ್ಯ ಮಾಡುವುದು ಖಂಡನೀಯ. ಇದನ್ನು ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ತೀವ್ರವಾಗಿ ಖಂಡಿಸುತ್ತದೆ. ಭಾರತ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೊಳಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೋಹತ್ಯೆ ನಿಷೇಧ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. 1964 ಆಕ್ಟ್ ಪ್ರಕಾರ ಗೋಹತ್ಯೆಯನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕಾನೂನನ್ನು ತಂದಿದೆ. ನಿಮಗೆ ಈ ಕಾನೂನನ್ನು ದೇಶ ಅಂತ ನಿಮಗೆ ಬೇಡ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ಸಾಧ್ಯ ಇದೆ. ಆ ಕಾನೂನನ್ನು ನಿಷೇಧ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಾಧ್ಯ ಇದೆ. ಗೋ ಲೀಗಲ್ ಆಗಿ ಮಾಡೋರ ಮೇಲೆ ಕಾನೂನು ನೀವು ಹಸ್ತ ತಗೊಳ್ಳೋದು, ಅವ್ರ ಮೇಲೆ ಹೋಗಿ ದೌರ್ಜನ್ಯ ಮಾಡೋದು, ಅವ್ರ ಮನೆ ನುಗ್ಗಿ ಅವ್ರನ್ನ ಒಳ್ಕೊಂಡು ಬರೋದು, ಇದು ಬಹಳ ಒಂದು ಖಂಡನೆ. ಇದ್ರ ಬಗ್ಗೆ ನಾವು ಬಹಳ ವಿರೋಧವಾಗಿ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ನಿಮ್ಮ ಕೈಯಲ್ಲಿ ಇದೆಯಲ್ಲ, ನೀವು ಯಾಕೆ ಅಲ್ಲಲ್ಲಿ ನಿಂತ್ಕೊಂಡು ಬಬ್ಬೆ ಹೊಡಿತೀರಾ? ಗೌರ್ಮೆಂಟ್ ಆಫ್ ಇಂಡಿಯಾ ನಿಮ್ಮ ಕೈಯಲ್ಲಿ 1964 ಆಕ್ಟ್ ಪ್ರಕಾರ ನೀವು ಈ ಆಕ್ಟನ್ನ ಕ್ಯಾನ್ಸಲ್ ಮಾಡ್ಬೋದು. ಇದನ್ನು ನಿಷೇಧ ಬನ್ನಿ, ನಾವು ಸ್ವಾಗತ ಮಾಡ್ತೀವಿ. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದ ನಿಷೇಧ ಮಾಡೋದಿಲ್ಲ, ನೀವು ಎಲ್ಲೆಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡೆಯೋದು, ಅದಕ್ಕೆ ಯಾವ ಕಾನೂನು ಇದೆ? ಯಾವ ರೀತಿ ಇದೆ? ಯಾವ ಮಾಡ್ತೀರ? ದೇಶದಲ್ಲಿ 9 ಕಂಪನಿಗಳು ಗೋಹತ್ಯೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಯಾಕೆ ನೀವು ಹೊಡೆಯೋದು? ಈ ಸಂದರ್ಭ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿಯ ವಕ್ತಾರ ಜಾಕೀರ್ ಹುಸೇನ್, ಸ್ಥಾಪಕ ರಫೀವುದ್ದೀನ್ ಕುದ್ರೋಳಿ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಹುಬಾಬ್ ಕುದ್ರೋಳಿ, ರಫೀಕ್ ಪಾಣೆಲ, ಇಮ್ತಿಯಾಜ್ ಕೋಟೆಪುರ, ಆಲಿ ಹಸನ್ ಹಾಜರಿದ್ದರು.